ಪುತ್ತಿಗೆ ಗುಂಡ್ಯಡ್ಕ ಕಲ್ಲಮುಂಡ್ಕೂರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಶ್ರೀನಿವಾಸಪುರದ ಬಳಿ ಪಿಡಬ್ಲ್ಯೂಡಿ ಇಲಾಖೆಯವರು ಡಾಮರೀಕರಣ ಮಾಡುವ ಸಂದರ್ಭ ರಸ್ತೆಯನ್ನು ಅಗೆದು ಪಂಚಾಯತ್ನಿಂದ ಮನೆ ಮನೆಗೆ ನೀಡುವ ನೀರಿನ ಸಂಪರ್ಕದ ಪೈಪ್ಗಳಿಗೆ ಹಾನಿಗಳಾಗಿದ್ದು, ಇದರಿಂದ ನೀರಿನ ಸಂಪರ್ಕಕ್ಕೆ ತೊಂದರೆಯುಂಟಾಗ್ತಾ ಇದೆ. ಈ ಸಮಸ್ಯೆಯ ಬಗ್ಗೆ ಸಮಾಜ ಸೇವಕ ವಾಸುದೇವ ನಾಯಕ್ ಅವರು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ನೀರಿನ ಪೈಪ್ಗಳನ್ನು ಮೇಲಕ್ಕೆ ತೆಗೆದುಹಾಕಲಾಗಿದೆ. ಇದರಿಂದಾಗಿ ವಾಹನಗಳು ಅದರ ಮೇಲೆ ಸಂಚರಿಸುವಾಗ ಪೈಪ್ಗಳು ಒಡೆದು ಹೋಗುವ ಸಾಧ್ಯತೆ ಇದ್ದು, ಜನರಿಗೆ ಮತ್ತೆ ನೀರಿನ ಸಮಸ್ಯೆ ಕಾಡಲಿದೆ ಎಂದರು. ಪುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 1ನೇ ವಾರ್ಡ್ನಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯವರು ರಸ್ತೆ ಕಾಮಗಾರಿ ನಡೆಸುವಾಗ ಪಂಚಾಯತ್ನ ನೀರಿನ ಸಂಪರ್ಕದ ಪೈಪ್ಗಳು ಒಡೆದು ಹೋಗಿದೆ. ಪಂಚಾಯತ್ನಿಂದ ನಿರಾಪೇಕ್ಷಣಾ ಪತ್ರವನ್ನು ಪಡೆದುಕೊಳ್ಳದೆಯೇ ಇಲಾಖೆಯವರು ಕಾಮಗಾರಿಯನ್ನು ಆರಂಭಿಸಿದ್ದಾರೆ. ಆದರೆ ಸರಿಯಾಗಿ ಹೊಂಡ ತೆಗೆಯದೆ ಮತ್ತು 6 ಕೆಜಿ ತೂಕದ ಪೈಪ್ ಅಳವಡಿಸುವ ಬದಲು 4 ಕೆಜಿಯ ಪೈಪ್ಗಳನ್ನು ಅಳವಡಿಸಲಾಗಿದ್ದು, ಇದು ವಾಹನಗಳು ಸಂಚರಿಸುವಾಗ ಒಡೆದು ಹೋಗುವ ಸಾಧ್ಯತೆ ಇದೆ. ಪಿಡಬ್ಲ್ಯೂಡಿ ಇಲಾಖೆಯವರು ಕಾಮಗಾರಿಯನ್ನ ಸರಿಯಾಗಿ ಮಾಡಿ ಜನರ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ ಎಂದಿದ್ದಾರೆ. ಡಾಮರೀಕರಣ ಆಗಿ ಒಂದೂವರೆ ತಿಂಗಳ ಮೊದಲು ಇಲ್ಲಿ ಜಲ್ಲಿ ಹಾಕಿ ಎಲ್ಲ ಅಗದು ಎಲ್ಲ ಡಾಮರ್ ಹಾಕೋಕ್ಕಂತ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಮಾಡುವಾಗ ಇಲ್ಲಿ ಕೆಳಗೆ ಈ ಡಾಮರ್ ಈ ಕಡೆ ಒಂದು 4 ಫೀಟ್ ಆ ಕಡೆ ಒಳಗಿಂದ ಪೈಪ್ ಎಲ್ಲ ಅಗದು ಹಾಕಿಬಿಟ್ಟು 10-15 ದಿನ ನೀರಿರಲಿಲ್ಲ ಇಲ್ಲಿ. ಕಾರಣ ಏನಂದರೆ ಎಲ್ಲ ಅಗ್ದು ಹಾಕಿಬಿಟ್ಟಿದ್ದಾರೆ, ಸರಿ ಮಾಡಿಲ್ಲ. ಮತ್ತು ನಾನು PDO ಹತ್ರ ಕೇಳಿದೆ, ಅದು ಅವರೇ ಮಾಡಬೇಕು, ಅವರು ಅಗ್ದು ಹಾಕಿದ್ದಾರೆ ಅಂತೇಳಿ. ನಂತರ ನಾನು ಕಾಂಟ್ರಾಕ್ಟ್ ಅವರು ಹರೀಶ್ ಅಂತವ್ರು ಇದ್ದಾರೆ, ಹರೀಶ್ ಹತ್ರ ಮಾತಾಡೋ ಪುತ್ತೂರಿನವರು, ಇಲ್ಲ ಅದು ನಮ್ಮದು ಕೆಲಸ ಅಲ್ಲ, ಹಾಗೆ ನಾನು ಹೇಳಿ ನೀವು ಅಗ್ದು ಹಾಕಿದ ನಂತರ ಅದನ್ನು ನೀವು ಮಾಡಬೇಕು. ಇಲ್ಲಿ ನಮಗೆ ಸಮಸ್ಯೆ 10 ಜನದ ಸಮಸ್ಯೆ, ನಮಗೆ ಅದು ಮುಖ್ಯ. ನೀವು ಡಾಮರ್ ಹಾಕ್ತೀರಾ ಹೋಗ್ತೀರಾ, ನಮ್ಗೆ ಇಲ್ಲಿ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾನು ಅವರಿಗೆ ಕಟ್ ಆ್ಯಂಡ್ ರೈಟ್ ಹೇಳಿದೆ. ಮತ್ತು ಆಯ್ತು ಲಾಸ್ಟಿಗೆ ಹಾಕ್ತೇನೆ ಅಂತೇಳಿ ಮಾರನೇ ಏನೋ ಮಾಡಿಬಿಟ್ಟು ಪೈಪ್ ತೊಗೊಂಬಂದರು. ಆ ಪೈಪೂ ಒಳ್ಳೆದಿಲ್ಲ. ಮಣ್ಣಿನೊಳಗೆ ಹಾಕುವಾಗ 6 ಗೇಜು ಪೈಪ್ ಬೇಕು, ಇದು 4 ಗೇಜು ಪೈಪು. ನೋಡಿ ಈ ಥರ ಆವಾಗ ಅದು ವೆಹಿಕಲ್ ಹೋದ ಕೂಡಲೇ ಹೊಡೆದೋಗೋದು. 8 ದಿನದ ತನಕ ಇಲ್ಲಿ ನೀರಿಲ್ಲ. ನಮಗೆ ಅಲ್ಲಿ ಫಂಕ್ಷನ್ಗೆ ಹೋಗುವಾಗ ಎಲ್ಲರೂ ಗೆರವು ಹಾಕಿಬಿಟ್ಟು ನಾವು ಈ ಥರ ಪ್ರಾಬ್ಲಮ್ ಇದೆ ಅಂತೇಳಿ ಮತ್ತು ಪುನಃ ನಾನು ಅವರಿಗೆ ಬಂದು ಇಲ್ಲಿ ಗಲಾಟೆ ಮಾಡಿದೆ, ನೀವು ಮಾಡೋದಿದ್ದರೆ ನಿಮ್ಮದು ಬಿಲ್ ಪೆಂಡಿಂಗ್ ಮಾಡ್ತೇನೆ ನಾನು ಅಂತ ಹೇಳಿ. ಅದೇ ಥರ ನಾನು PW ಇಂಜಿನಿಯರಿಂಗ್ ಸಮೇತ ಶ್ರೀಧರ್ ಅವರಿಗೂ ಫೋನ್ ಮಾಡಿದೆ, ನೋಡಿ ನೀವು ಮಾಡಿ ಮತ್ತು ಸುಮ್ಮನೆ ನಮಗೆ ಇದು ಮಾಡಬೇಡಿ, ಸುಮ್ಮನೆ ಅವರಿಗೂ ತೊಂದರೆ ಆಗುತ್ತೆ, ಅದು ಮಾಡೋದಂತೂ ಗ್ಯಾರಂಟಿ ನಾನು. ಈಗ ನಮಗೆ ಸಮಸ್ಯೆ ಏನಂದರೆ ನೀರಿದೊಂದು ಸೌಲಭ್ಯ ನಮಗೆ ಬೇಕಾಗೋದಷ್ಟೇ. 1.5 ಫೀಟ್ ಅಗ್ದು ಪೈಪ್ ಹಾಕ್ಸಂತ. ಆದರೂ ಅವರು ಇಲ್ಲ ಮಾಡ್ತೇವೆ ಅಂತೇಳಿ ಲೋಕಲ್ ಅವರಿಗೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ಅವರ ಜವಾಬ್ದಾರಿ ಹಾಕಿಬಿಟ್ರು, ಅವ್ರು ಹೋಗ್ಬಿಟ್ರು.